ಹಿಮಾಲಯ ಶ್ರೇಣಿಯ ಸುಮಾರು 7075 ಮೀಟರ್ ಎತ್ತರದಲ್ಲಿರುವ ಮೌಂಟ್ ಸಂತೋಪತ್ನ ವಿಶೇಷ ಕಾರ್ಯಯಾತ್ರೆಯನ್ನು ಕೈಗೊಂಡಿದ್ದ ಕಾರ್ಕಳದ ನೆಲ್ಲಿಕರಿನ ಪ್ರಸಾದ್ ವಿಜಯ್ ಶೆಟ್ಟಿ ಅವರು ಹೆಮ್ಮೆಯ ತುಳುನಾಡ ಧ್ವಜವನ್ನು ಪ್ರದರ್ಶನ ಮಾಡಿದ್ದು, ಕರಾವಳಿಯ ಯುವಕನ ಸಾಧನೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಗಳು ವ್ಯಕ್ತವಾಗಿದೆ. ಸಮುದ್ರ ಮಟ್ಟದಿಂದ 7075 ಮೀಟರ್ ಎತ್ತರದ ಸಂತೋಪಂತ್ ಹಿಮಾಲಯ ಪರ್ವತ ಶ್ರೇಣಿಗಳ ಉತ್ತರಾಖಂಡ್ನ ಗರ್ವಾಲ್ ವಿಭಾಗದಲ್ಲಿದೆ. ವೃತ್ತಿನಿರತ ಪರ್ವತಾರೋಹಿಗಳ ದಕ್ಷತೆ, ಕಠಿಣ ತರಬೇತಿಗಾಗಿ ಈ ವಿಶೇಷ ಯಾತ್ರೆಯನ್ನ ಪ್ರಸಾದ್ ವಿಜಯ್ ಶೆಟ್ಟಿ ನೇತೃತ್ವದ 5 ಮಂದಿಯ ತಂಡ ಕೈಗೊಂಡಿತ್ತು. 21 ದಿನಗಳ ಯಾತ್ರೆಯನ್ನ ತೀವ್ರ ಹವಾಮಾನ ವೈಪರೀತ್ಯದ ಕಾರಣ ಸಂತೋಪಂತ್ ಸಮ್ಮಿಟ್ ಬೇಸ್ ಕ್ಯಾಂಪ್ನಲ್ಲಿ 6000 ಮೀಟರ್ ವ್ಯಾಪ್ತಿಯಲ್ಲಿ ಯಾತ್ರೆಯನ್ನ ಸ್ಥಗಿತಗೊಳಿಸಿದ್ರು. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಾಧಕ ಪ್ರಸಾದ್ ವಿಜಯ್ ಶೆಟ್ಟಿ, ರಾಷ್ಟ್ರ ಧ್ವಜದ ಜೊತೆ ತುಳುನಾಡ ಧ್ವಜವನ್ನ ಪ್ರದರ್ಶಿಸಿರುವುದು ಸಂತಸ ತಂದಿದೆ ಎಂದರು.